ಉಡುಪಿಯಲ್ಲಿರುವ ರಥದ ಬೀದಿಯ ಶ್ರೀಕೃಷ್ಣ ಸಭಾಮಂದಿರದಲ್ಲಿ ಭಾವಿ ಕೃಷ್ಣಾಪುರ ಮಠದ ಪರ್ಯಾಯ ಮಹೋತ್ಸವದ ಮನವಿ ಪತ್ರವನ್ನು ಕರ್ನಾಟಕ ಬ್ಯಾಂಕಿನ ಉಡುಪಿಯ ಎಜಿಎಂ ರಾಜಗೋಪಾಲ್, ಹೈದರಾಬಾದಿನ ಉದ್ಯಮಿ ಮಠದ ಅಭಿಮಾನಿಗಳಾದ ನಿರಂಬಳ್ಳಿ ರಾಘವೇಂದ್ರ ರಾವ್, ಪರ್ಯಾಯ ಮಹೋತ್ಸವದ ಸಮಿತಿಯ ಅಧ್ಯಕ್ಷರಾದ ಕೆ ಸೂರ್ಯನಾರಾಯಣ ಉಪಾಧ್ಯಾಯ, ಉಡುಪಿ ಶಾಸಕ ಪರ್ಯಾಯ ಮಹೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷ ರಘುಪತಿ ಭಟ್ ಬಿಡುಗಡೆಗೊಳಿಸಿದರು. ಆರ್ಥಿಕ ಸಮಿತಿಯ ಸಂಚಾಲಕರಾದ ಜಯಪ್ರಕಾಶ್ ಕೆದ್ಲಾಯ, ಹೊರೆಕಾಣಿಕೆ ಸಮಿತಿಯ ಸಂಚಾಲಕರಾದ ವೈಕಾಡಿ ಸುಪ್ರಸಾದ್ ಶೆಟ್ಟಿ ಇವರಿಗೆ ಸಾಂಕೇತಿಕವಾಗಿ ಹಸ್ತಾಂತರಿಸಲಾಯಿತು. ಸಮಿತಿಯ ಕಾರ್ಯದರ್ಶಿ ವಿಷ್ಣು ಪ್ರಸಾದ್ ಪಾಡಿಗಾರ್, ಸಮಿತಿಯ ಪಿಆರ್ಒ ಬಿವಿ ಲಕ್ಷ್ಮೀನಾರಾಯಣ ಹಾಗೂ ಕೋಶಾಧಿಕಾರಿ ರವಿಪ್ರಕಾಶ್ ರಾವ್ ಉಪಸ್ಥಿತರಿದ್ದರು. ಪರ್ಯಾಯೋತ್ಸವ ಸಮಿತಿಯಿಂದ ಮಾನ್ಯ ಗೃಹ ಮಂತ್ರಿಗಳಾಗಿರುವ ಅರಗ ಜ್ಞಾನೇಂದ್ರರಿಗೆ ಸಮಿತಿಯ ಗೌರವಾಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕರಾದ ಶ್ರೀ ಕೆ ರಘುಪತಿ ಭಟ್ ಹಾಗೂ ಅಧ್ಯಕ್ಷ ಶ್ರೀ ಸೂರ್ಯನಾರಾಯಣ ಉಪಾಧ್ಯಾಯ ಜೊತೆಗೂಡಿ ಬಿಡುಗಡೆಗೊಳಿಸಿದ ಮನವಿಯನ್ನ ಸಲ್ಲಿಸಿದರು.